ಸೊ ನಮ್ಮ ದರ್ಶನ ಮುಗೀತು. ಅದು 3 ಬಾಗಿಲಿದೆ ಅಲ್ಲಿ. ಒಂದು ಬಾಗಿಲಲ್ಲಿ ನಿಮಗೆ ಮುಖ ಮಾತ್ರ ಕಾಣಿಸೋದು, ಇನ್ನೊಂದು ಬಾಗಿಲಲ್ಲಿ ಹೊಟ್ಟೆ ಪಾರ್ಟ್ ಕಾಣಿಸುತ್ತೆ. ನುಗ್ಗಲಿಲ್ಲದೆ, ಏನೂ ಒಂದು ಅಡೆತಡೆ ಇಲ್ಲದೆ ಬರೀ ದೇವ್ರನ್ನ ನಿಂತ್ಕೊಂಡು ನೋಡಿದ್ದು ಭಯಂಕರ ಖುಷಿ ಆಯಿತು. ಹೋಗ್ಬೇಕಂತಿದ್ರೆ ಆನ್ಲೈನ್ನಲ್ಲಿ ನೀವು ಟಿಕೆಟ್ನ ಬುಕ್ ಮಾಡ್ಬೋದು. ನೀವು 2 ದಿನ ಮುಂಚೆನೆ ಈ ಥರ ಸ್ಪೆಷಲ್ ಪೂಜಾ ಕಾರ್ಯಕ್ರಮಗಳಿಗೆ, ಬೇರೆ ಬೇರೆ ಥರ ಪೂಜೆಗಳಿಗೆ ಬುಕ್ ಮಾಡಬೇಕಾಗುತ್ತೆ. ಫೋನು, ಸ್ಮಾರ್ಟ್ ವಾಚ್ ಎಲ್ಲ ತೆಗೆದ್ಬಿಟ್ಟು ಹೋಗ್ಬೇಕು ನಾವು. ಬರೀ ಕೈಯಲ್ಲಿ ಏನು ತೊಗೊಂಡು ಹೋಗೋ ಆಗಿಲ್ಲ. ಸದ್ಯ ನಾವೆಲ್ಲ ಹೊರಟಿದ್ದೀವಿ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ. ಸಂಜೆ ಇವಾಗ ಸುವರ್ಣ ದರ್ಶನಂ ಅಂತ ದರ್ಶನಂ ಹೊರಟಿದ್ದೀವಿ. ಎಲ್ಲರೂ ಸೀರೆ ಹಾಕೊಂಡು, ಎಲ್ಲರೂ ಸೀರೆ, ಅವರೆಲ್ಲ ನೋಡಿ ಪಂಚೆ ಹಾಕೊಂಡಿದ್ದಾರೆ. ಇವರು ಪಂಚೆ ಹಾಕೊಂಡು ಹತ್ತಕ್ಕೂ ಕಷ್ಟಪಡ್ತಾ ಇದ್ದಾರೆ ಇವಾಗ. ನೀನ್ ಹಂಗೆ ಕುತ್ಕೊಳ್ಳೋದು ಬೇಡ, ಇರೋ ದೊಡ್ಡಪ್ಪ ಬರ್ಲಿ. ಇಲ್ಲಿ ನೋಡಿ, ಇಲ್ಲಿ ಪಂಚೆ ಅವರೆಲ್ಲ ಸಿಕ್ಕಾಪಟ್ಟೆ ಕ್ಯೂ ಇದೆ ಇವಾಗ. ಇದು ಇವಾಗ ಸ್ಪೆಷಲ್ ದರ್ಶನಕ್ಕೆ ನಾವು ಮಾಡಿರೋದು ಇನ್ನೊಂದು ಸುವರ್ಣ ದರ್ಶನ ಅಂತ. ಸೊ ಅದಕ್ಕೆ ನಾವು ಇವಾಗ ಇಲ್ಲಿ ಆಫೀಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಹೋಗೋಕ್ಕೆ. ಸೊ ನಮ್ಮ ದರ್ಶನ ಮುಗೀತು. ಒಬ್ವಿಯಸ್ಲಿ ಒಳಗಡೆ ಒಬ್ವಿಯಸ್ಲಿ ನಾವು ಏನು ತೊಗೊಂಡು ಹೋಗೋ ಹಾಗೆ ಇಲ್ಲ. ಫೋನಲ್ಲ ಅಂತೂ, ಈವನ್ ಸ್ಮಾರ್ಟ್ ವಾಚ್ ಕೂಡ. ಸೊ ನಮ್ಮ ದರ್ಶನ ಇವಾಗಷ್ಟೇ ಮುಗೀತು. ಫುಲ್ಲು ರಶ್ಶು. ಬಟ್ ಸ್ಟಿಲ್ ನಮ್ಮದು ಸುವರ್ಣ ದರ್ಶನ ಇದ್ದಿದ್ರಿ ನಮಗೆ ಏಕಾಂತ ದರ್ಶನ ಮಾಡಿಸ್ಕೊಡ್ತಾರೆ. ಅಂದರೆ ನಮಗೆ ಹತ್ತಿರ, ಅಲ್ಲಿ ದೇವ್ರ ಹತ್ತಿರ ಹೋಗಿ ದೇವ್ರ ಮುಖ ತೋರಿಸಿ ದೇವ್ರದ್ದು. ಅದು 3 ಬಾಗಿಲಿದೆ ಅಲ್ಲಿ. ಒಂದು ಬಾಗಿಲಲ್ಲಿ ನಿಮಗೆ ಮುಖ ಮಾತ್ರ ಕಾಣಿಸೋದು, ಇನ್ನೊಂದು ಬಾಗಿಲಲ್ಲಿ ಹೊಟ್ಟೆ ಪಾರ್ಟ್ ಕಾಣಿಸುತ್ತೆ. ಅದ್ರ ನೆಕ್ಸ್ಟ್ ಇದರಲ್ಲಿ ಬಾಗಿಲಲ್ಲಿ ಕಾಲು, ಪಾದದಿಂದ ಪಾದ ತನಕ ಕಾಣಿಸುತ್ತೆ. ಸೊ ಅದ್ರ ಪಕ್ಕ ಶಿವಲಿಂಗ ಇದೆ, ಕೆಳಗಡೆ ಕೈ ಹತ್ರ ಪದ್ಮನಾಭ ದೇವ್ರದ್ದು, ಮೇಲ್ಗಡೆ ಬ್ರಹ್ಮ ಇದೆ. ಅದು ಹೆಂಗೆ ಇಲ್ಲಿ ನಾಭಿಯಿಂದ ಕನೆಕ್ಟ್ ಆಗಿದೆ ಬ್ರಹ್ಮದೇವರಿಗೆ, ಅದನ್ನೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿ ಚೆನ್ನಾಗಿ ತೋರಿಸ್ತಾರೆ. ಸೊ ಜನ ನಾಳೆ ಏನೋ ಇದೆ ಅಂತ ಇಲ್ಲಿ, ಹಾಗಾಗಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸೊ ಎಲ್ಲ ಪದ್ಮನಾಭ ಸ್ವಾಮಿ ಟೆಂಪಲ್ ದರ್ಶನ ಮುಗಿಸಿ ಎಲ್ಲ ರಿಲ್ಯಾಕ್ಸ್ ಆಗಿ ಇವಾಗ ಬಂದು ಕೂತ್ಕೊಂಡಿದ್ದಾರೆ ಸೋಫಾದಲ್ಲಿ. ಸೊ ಬಾವ ಇವತ್ತಿನ ದರ್ಶನದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ, ಹೇಳಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಇವರು ಲಕ್ಷ್ಮೀ ಸಾಗರ್ ಸೇನ್ ಅಂತ ಇವರಿದ್ದಾರಲ್ಲ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಬಾವ, ಅವರು ನಮ್ಮ ದೊಡ್ಡಕ್ಕ, ಅವ್ರ ಬಾವ, ದೊಡ್ಡ ಬಾವ. ಹೇಳಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾಳೆ ಬಂದು ತಿರುವನಂತಪುರಮಲ್ಲಿ ಪೊಂಗಾಲ ಅಂತ ಒಂದು ಹಬ್ಬ ಇದೆ. ಅದ್ರ ಹಿಂದಲ ದಿನ ನಾವು ತಿರುವನಂತಪುರಮಲ್ಲಿ ಬಂದು ಪದ್ಮನಾಭ ಸ್ವಾಮಿ ದರ್ಶನ ಪಡೆದ್ವಿ. ತುಂಬ ಜನ ಇದ್ದರು. ಏನೋ ಒಂದು ಅದೃಷ್ಟ ಅಂತ ಅನ್ಸುತ್ತೆ. ನಾವು ಹೋಗಿ ಸುವರ್ಣ ದರ್ಶನಕ್ಕೆ ಟಿಕೆಟ್ ಬೇಕು ಅಂತ ಕೇಳಿದಾಗ ಅಲ್ಲಿ PR ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಆಗಿರ್ಬೋದು ಅಥವಾ ಪ್ರೀಸ್ಟ್ಗಳಾಗಿರ್ಬೋದು ಹೇಗೋ ಒಂದು ಅರೇಂಜ್ ಮಾಡಿ ಕೊಟ್ಟರು. ಅದರಿಂದ ತುಂಬ ಅನುಕೂಲ ಆಯಿತು ನಮಗೆ. ಇದೊಂದು ಆಸ್ಪಿಷಿಯಸ್ ಸ್ಪೆಷಲ್ ಪ್ರೇಯರ್ ಪದ್ಮನಾಭ ಸ್ವಾಮಿ ಟೆಂಪಲಲ್ಲಿ. ಅಲ್ಲಿ ಒಂದು ಒತ್ತುಕಾಳ ಮಂಟಪಂ ಅಂತ ಒಂದು ಮಂಟಪ ಇದೆ. ಅಲ್ಲಿಂದ ನಮಗೆ ದೇವರ ದರ್ಶನ ಸಿಗುತ್ತೆ. ಅದನ್ನು
ಆ್ಯಕ್ಚುಲಿ ಹತ್ತಲಿಕ್ಕೆ ಬಿಡೋದಿಲ್ಲ ನಾರ್ಮಲ್ ದರ್ಶನಕ್ಕೆ ಬಂದಾಗ. ಈ ದರ್ಶನಕ್ಕೆ ಬಂದಾಗ ನಮಗೆ ಒಂದು ಏಕಾಂತ ದರ್ಶನ ಅಂತ ಒಂದು ಅಡಿಷನಲ್ ಸ್ಪೆಷಲ್ ಆಗಿ ನಮಗೆ ಯಾವುದೇ ಇದು ನೂಕುನುಗ್ಗಲಿಲ್ಲದೆ ನಾವು ದೇವ್ರನ್ನ ಕಾಣ್ಬೋದು. 3 ದ್ವಾರದಲ್ಲೂ ಪ್ರತಿಯೊಂದು ಬಾಗಿಲಿನಲ್ಲಿ ನಿಂತುಕೊಂಡು ಪುರೋಹಿತರುಗಳು ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ದೇವರ ಮುಖ ನಮ್ಗೆ ಇನ್ನೂ ಅದರ ದರ್ಶನ ಪಡೆದಿದ್ದು ಕಣ್ಣು ಕಟ್ಟದಂಗಿದೆ. ಯಾರೇ ಆದರೂ ಭಕ್ತಾದಿಗಳು ಹೋಗ್ಬೇಕಂತಿದ್ರೆ ಆನ್ಲೈನ್ನಲ್ಲಿ ನೀವು ಟಿಕೆಟ್ನ ಬುಕ್ ಮಾಡ್ಬೋದು. ನನಗೆ ತಿಳಿದು ಬಂದಿದ್ದ ವಿಚಾರ ಏನಂದರೆ PR ಆಫೀಸಿಂದ ನೀವು 2 ದಿನ ಮುಂಚೆನೇ ಈ ಥರ ಸ್ಪೆಷಲ್ ಪೂಜಾ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಥರ ಪೂಜೆಗಳಿಗೆ ಬುಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆನ್ಲೈನ್ನಲ್ಲಿ ನಿಮಗೆ ನೀವು ಕೇಳೋ ಡೇಟ್ ಸಿಗೋದಿಲ್ಲ. ಅದರಿಂದ 2-3 ದಿನ ಮುಂಚಿತವಾಗಿ ಪ್ಲ್ಯಾನ್ ಮಾಡಿ. ಸೊ ಓವರಾಲ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಸೊ ಏಕಾಂತದಲ್ಲಿ ದೇವ್ರನ್ನ ಏನು ನೂಕುನುಗ್ಗಲಿಲ್ಲದೆ ಏನೂ ಒಂದು ಅಡೆತಡೆ ಇಲ್ಲದೆ ಬರೀ ದೇವ್ರನ್ನ ನಿಂತ್ಕೊಂಡು ನೋಡಿದ್ದು ಭಯಂಕರ ಖುಷಿಯಾಯಿತು. ಒಂಥರ ಏನು ಹೇಳ್ತಾರೆ, ಅಲ್ಲಿಂದ ವಾಪಸ್ ಬರೋದೇ ಬೇಡ, ಅಲ್ಲೇ ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ನೀವೇನಾದರೂ ಈ ಥರ ಪಬ್ಲಿಕ್ ಹೀಗೆ ಕೆಲವರು ಸ್ಪೆಷಲ್ ದರ್ಶನ ಅಂದರೆ 500 ರೂಪಾಯಿ ಆ ಥರ ಏನೋ ಇದೆ, ಅದಕ್ಕೂ ಫುಲ್ ತಳ್ಳಾಟ ಇರುತ್ತೆ ಅಲ್ಲಿ. ಸೊ ನಿಮಗೆ 3 ಬಾಗಿಲಿಂದ ನೀವು ಪಾಸಾಗಿ ಹೋಗ್ತೀರಾ. ಸೊ ಆವಾಗ ನೋಡೋಕ್ಕೆ ಸಿಗುತ್ತೆ. ಬಟ್ ಅವರು ತುಂಬ ಅಲ್ಲಿ ನಿಲ್ಲಕ್ಕೆ ಬಿಡಲ್ಲ, 1 ಸೆಕೆಂಡು ಬಿಡ್ತಾರೆ ಹೋಗಿ ಮುಂದೆ ಅಂತ. ಸೊ ನಿಮಗೆ ಹಿಂಗಾಗುತ್ತೆ ಅಂದರೆ ನೀವು ಈ ಥರ ಸುವರ್ಣ ದರ್ಶನ ತೊಗೋಬೋದು. ಒಂದು ವರ್ತ್ ಅದು ಅಂದರೆ ಏನು ನಾವೇನಷ್ಟು ದುಡ್ಡು ಕೊಟ್ಟಿರ್ತೀವಿ ಅದಕ್ಕೆ ತುಂಬಾ ವರ್ತ್ ಅದು. ಸೊ ನೀವು ಮಾಡ್ಕೋಬೋದು ಬೇಕಿದ್ರೆ. ಆ್ಯಂಡ್ ಆ್ಯಸ್ ಐ ಸೆಡ್, ನಾನು ಒಳಗಡೆ ವೀಡಿಯೋ ನಾವೆಲ್ಲ ಫೋನ್ ಅಲ್ಲೇ ಬಿಟ್ಟು ಹೋಗಬೇಕು. ಎಲ್ಲಿ ಒಂದು ಆಫೀಸಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಫೀಸಲ್ಲೇ ನಮ್ಮ ಫೋನು ಈವನ್ ಸ್ಮಾರ್ಟ್ ವಾಚ್ ಕೂಡ ಹಾಕೋ ಆಗಿಲ್ಲ. ಅದನ್ನು ತೆಗೆದಿಟ್ಟು ಫೋನು ಸ್ಮಾರ್ಟ್ ವಾಚ್ ಎಲ್ಲ ತೆಗೆದಿಟ್ಟು ಹೋಗ್ಬೇಕು ನಾವು. ಬರೀ ಕೈಯಲ್ಲಿ ಏನು ತೊಗೊಂಡು ಹೋಗೋ ಆಗಿಲ್ಲ. ಬಟ್ ಒಂದು ವಿಷಯದಲ್ಲಿ ನಮಗೆ ಅದು ಒಳ್ಳೆಯದೇ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಾವು ಇವಾಗ ಫೋನ್ ತೊಗೊಂಡು ಹೋದರೆ ನಮ್ಮದು ಧ್ಯಾನ ಎಲ್ಲ ಇದು ವೀಡಿಯೋ ಮಾಡೋದು ಅಥವಾ ಫೋಟೋ ತೆಗೆಯೋದ್ರಲ್ಲೇ ಇರುತ್ತೆ. ಈವನ್ ಟೆಂಪಲ್ ಸರೌಂಡಿಂಗಲ್ಲಾದರೂ ಅಷ್ಟೇ. ಸೊ ಅದು ಒಳ್ಳೆಯದೇ ಆಯಿತು. ನಾವು ಬರೀ ದೇವ್ರನ್ನ ನೋಡಿ ಖುಷಿಯಿಂದ ಕಣ್ಣು ತುಂಬ್ಕೊಂಡು ಬಂದಿದ್ದೀವಿ. ಇವಾಗ ಫೋನಲ್ಲಿ ತುಂಬ್ಕೊಂಡಿಲ್ಲ, ಕಣ್ಣು ತುಂಬ್ಕೊಂಡು ಬಂದ್ವಿ. ಸೊ ತುಂಬಾ ಖುಷಿ ಆಯಿತು. ಈಗ ಆಬ್ವಿಯಸ್ಲಿ ಎಲ್ಲ ಟೆಂಪಲಲ್ಲೂ ಅದೇ ಥರ ಇರುತ್ತೆ. ಈ ಟೆಂಪಲಲ್ಲಂತೂ ತುಂಬ ಸ್ಟ್ರಿಕ್ಟ್, ಎಲ್ಲಿ ಏನೂ ಮಾಡೋ ಹಾಗೆ ಇಲ್ಲ ವಿಡಿಯೋ ಎಲ್ಲ. ಸೊ ಖುಷಿ ಆಯಿತು. ಎನಿವೇಸ್, ಸೊ ರೇಯಾನ್ಶು ಇವತ್ತು ಪಂಚೆ ಹಾಕ್ಕೊಂಡಿದ್ದ, ಶರ್ಟು ಹಾಕ್ಕೊಂಡಿರಲಿಲ್ಲ, ಪಂಚೆ ಮತ್ತು ಶಲ್ಯ ಹಾಕ್ಕೊಂಡು ದೇವರ ದರ್ಶನ ಮಾಡಿತ್ತು ಅಲ್ಲ ಬಾಬಾ? ಖುಷಿ ಆಯ್ತಲ್ಲ ನೋಡಿದ್ದು ಪದ್ಮನಾಭ ಸ್ವಾಮಿನ? ತುಂಬ ಚೆನ್ನಾಗಿತ್ತಲ್ಲ? ಅಲ್ಲೇ ಇರೋಣ ಅಂತ ಅನಿಸ್ತಿತ್ತಲ್ಲ? ಐ ನೋ, ಇಟ್ ವಾಸ್ ವೆರಿ ನೈಸ್. ಮಕ್ಳಿಗೂ ಅಷ್ಟೇ ಕಡ್ಡಾಯವಾಗಿ ಪಂಚೆ ಹಾಕಲೇಬೇಕು, ಪಂಚೆ ಮತ್ತು ಶಲ್ಯ. ಆ್ಯಂಡ್ ಈಗ ಈ ಥರ ನಾವು ಹೋಗ್ತೀವಿ ಅಂದರೆ ಹೆಂಗಸರಿಗೆಲ್ಲ ಸೀರೆ ಹಾಕಲೇಬೇಕು. ಈವನ್ ಅಲ್ಲಿ ಚೂಡಿದಾರ್ ಈ ಥರ ಟಾಪ್ ಪ್ಯಾಂಟ್, ಇದು ಜಸ್ಟ್ ಟಾಪ್ ಕುರ್ತಾ ಹಾಕೊಂಡ್ಬಂದಿರೋರಿಗೆಲ್ಲ ಕೆಳಗಡೆ ಪಂಚೆ ಉಡಿಸ್ತಾರೆ. ಮತ್ತೆ ಅಂದರೆ ಪಂಚೆ ಕೊಡ್ತಾರೆ, ಅದನ್ನು ಅವ್ರು ಹಾಕೊಂಡಿರೋ ಡ್ರೆಸ್ ಮೇಲೇ ಮತ್ತೆ ಹೊತ್ಕೋಬೇಕು, ಹಾಗೆ ಸುತ್ಕೋಬೇಕು. ನೀವು ಬೇರೆ ಏನೇ ಹಾಕೊಂಡ್ಬಂದಿದ್ರು ಅದನ್ನು ಹಾಕೊಳ್ಳೇಬೇಕು. ಈವನ್ ಲೇಡೀಸ್ಗೆ ಆ ಥರ ಪಂಚೆ ಕೊಡ್ತಾರೆ, ಹಾಕೋಬೇಕು ಅವರು. ಸೀರೆ ಹಾಕಿದರೆ ಆ ಥರ ಏನಿಲ್ಲ. ಇವಾಗ ಹೋಗ್ತಾ ಇರೋದು ಕುದಿರಾ ಮಾಲಿಕಾ ಪ್ಯಾಲೇಸ್ ಅಂತ ಇದೆ ಇಲ್ಲಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಹಾಂ, ಇದು ಥ್ರೋನ್ ಇದೆ ಇಲ್ಲಿ. ಇದು 150 ಆನೆಗಳನ್ನು ದಂತದಿಂದಲೇ ಮಾಡಿರೋದು. ಅದರ ಆ ಕಡೆ ಈ ಕಡೆ ನೋಡೋಕ್ಕೆ ಮಿರರ್ ಇಟ್ಟಿದ್ದಾರೆ, ಹಿಂದೆ ಎಲ್ಲ ಹೆಂಗಿದೆ ಅಂತ ನೋಡೋಕ್ಕೆ. ಸೊ ಇವರು ಕೊನೆಯ ರಾಜ. 1991ನಲ್ಲಿ ಇವರು ಎಕ್ಸ್ಪೈರ್ ಆಗಿದ್ದು. ಸೊ ಪೀರಿಯಡ್ ಆಫ್ ರೈನ್ ಅಂಟಿಲ್ 1949. ಈ ಒಂದು ಪೇಂಟಿಂಗಿಂದು ಸ್ಪೆಷಾಲಿಟಿ ಅಂದರೆ ಯಾವ ಆ್ಯಂಗಲಿಂದ ನೋಡಿದರೂ ಅವ್ರು ನಿಮ್ಮನ್ನೇ ನೋಡ್ತಿರೋ ಥರ ಕಾಣಿಸುತ್ತೆ ಅಂತೆ. ಸೊ ನಾನು ಈ ಕಡೆ ಬಂದು ನಿಂತ್ಕೊಂಡು ನೋಡಿದ್ರು ಅವ್ರು ನಮ್ಮನ್ನೇ ನೋಡ್ತಾ ಇರೋ ಥರ ಕಾಣುತ್ತೆ ಅಂತ.
ಇದು ಒರಿಜಿನಲ್ ಆನೆದಂತ ತೊಳೆದಿದೆ ನೋಡು. ಇದು ಡ್ಯಾನ್ಸಿಂಗ್ ಹಾಲ್. ಇದು ಡ್ಯಾನ್ಸಿಂಗ್ ಹಾಲ್ ಅಂತೆ. ಇಲ್ಲೆಲ್ಲ ಸೈಡಲ್ಲಿ ಕೂತ್ಕೋಬೋದು. ಅವರೇ ಕೂತಿದ್ದಾರೆ. ಹಚ್ಚಿದ ಗಾಡಿ ಇದು ನೋಡು. ಸೊ ಎಷ್ಟಿದೆ ಹೇಳಿದವರು? 122 ಹಾರ್ಸ್ ಫೇಸಸ್ ಇದೆ. ಹಾರ್ಸ್ ಫೇಸಸ್, ಅದಕ್ಕೆ ಈ ಪ್ಯಾಲೇಸ್ಗೆ ಹೆಸರು ಕುದಿರ ಮಾಲೀಕ ಅಂತೆ. ಅಂದರೆ ಕುದುರೆದು ಪ್ಯಾಲೇಸ್ ಅಂತ ಆ ಥರ. 122 discussion room. Look at the ceiling, Kashmiri books, jewelry books, teak wood. You need to know the first one is very fine. Agar dragon yadi, mala giruda, ಇದು ಗಿರಿ parrot, sucking honey from the flower. ಸೊ ತಿರುವನಂತಪುರಮಲ್ಲಿರುವಂತಹ ಪ್ಯಾಲೇಸ್ ನೋಡಿಕೊಂಡು ಅಲ್ಲಿನ ರಾಜರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ರಿಟರ್ನ್ ಮಾರನೇ ದಿನ ಬೆಳಗ್ಗೆ ಬೇಗ 4 ಗಂಟೆ ಹಾಗೆ ನಾವು ಬೆಂಗಳೂರಿಗೆ ವಾಪಸ್ ಹೊರಟ್ವಿ. ಆವತ್ತಿನ ದಿನ ಕೇರಳದಲ್ಲಿ ಪೊಂಗಾಲ ಅನ್ನುವಂಥ ಒಂದು ಫೆಸ್ಟಿವಲ್ ಇದ್ದಿದ್ದರಿಂದ ಅಲ್ಲಿ ಜನ ಎಲ್ಲರೂ ಅಷ್ಟು ಬೆಳಗ್ಗೆನೇ 4 ಗಂಟೆಗೆ ಆಚೆ ಬಂದು ರೋಡ್ ಸೈಡಲ್ಲಿ ಎಲ್ಲರೂ ಏನೋ ಇಟ್ಟಿಗೆ ಎಲ್ಲ ಇಟ್ಟು ಅದ್ರ ಮೇಲೆ ಮಡಿಕೆ ಇಟ್ಟು ಏನೋ ಎಲ್ಲ ಕುಕ್ ಮಾಡೋಕ್ಕೆ ರೆಡಿ ಮಾಡ್ಕೋತಾಯಿದ್ರು. ನಾವಿದು ಫಸ್ಟ್ ಟೈಮ್ ನೋಡಿದ್ದು ಈ ಥರ. ಸೊ ಎಲ್ಲರೂ ಆಲ್ಮೋಸ್ಟ್ ಆಚೆ ಬಂದಿದ್ದರು ಅಷ್ಟು ಬೆಳಗ್ಗೆನೇ. ಎಲ್ಲ ಕೇರಳ ಸೀರೆ ಉಟ್ಕೊಂಡು ಈ ಥರ ನೀವು ನೋಡ್ತಾ ಇದ್ದೀರಾ, ಇಟ್ಟಿಗೆ ಇಟ್ಟು ಅದ್ರ ಮೇಲೇನೋ ಎಲ್ಲ ಕುಕ್ ಮಾಡೋಕ್ಕೆ ಬೆಂಕಿ ಹಾಕಿ ರೆಡಿ ಮಾಡ್ಕೋತಾಯಿದ್ರು. A copy of ticket for the card is placed in the seatbelt pocket.